ಸ್ನೇಹಿತರೆ ನಮಸ್ಕಾರ. ನೋಡಿ, ಒಂದು ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಕುಂದೂರು ಮಠ ಅಂತ ಹೇಳಿ ಒಂದು ಮಠ ಇದೆ. ಆ ಮಠದಲ್ಲಿ ವಾಸವಾಗಿರ್ತಕ್ಕಂಥ ನಮ್ಮ ಆದಿಶಕ್ತಿ ಮಳೆಯಮ್ಮನವರು 100 ವರ್ಷ ಇತಿಹಾಸವುಳ್ಳ ಈ ದೇವಸ್ಥಾನಕ್ಕೆ ಹಲವಾರು ಭಕ್ತ ಸಾಗರವೇ ಇದೆ. ಕಷ್ಟ ಅಂತ ಬಂದಂಥವ್ರಿಗೆ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡ್ತಕ್ಕಂಥ ನಮ್ಮ ಮಳೆಯಮ್ಮ ದೇವಿ ಆದಿಶಕ್ತಿ ಹಲವಾರು ಜನ ಭಕ್ತಾದಿಗಳು ಇಲ್ಲಿ ಬಂದು ಹರಕೆ ಆಗಮಗಳನ್ನು ಕೊಡ್ತಾರೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋದು. ಇದು ಒಂದು ಟೆಂಪಲ್ ತೋರಿಸ್ತಾ ಇದ್ದೀನಿ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿರ್ತಕ್ಕಂಥ ಕುಂದೂರು ಮಠ, ಮಳೆಯಮ್ಮನ ಸನ್ನಿಧಿ. ಇದು ಸುಮಾರು ವರ್ಷಗಳಿಂದ ಕೂಡ ಈ ದೇವರಿಗೆ ಹಲವಾರು ಜನ ಭಕ್ತಾದಿಗಳು ಬರ್ತಾರೆ. ಇಲ್ಲಿ ಮಠನೂ ಕೂಡ ಇದೆ. ಈಗ ಚುಂಚನಗಿರಿ ಅವರು ವಹಿಸ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯಾಗಿ ಸ್ಪೆಷಾಲಿಟಿಗಳು ಸಿಗುತ್ತೆ. ನೀವು ಇಲ್ಲಿ ಏನು ಅರ್ಕೆ ಮತ್ತೊಂದು ಅದೊಂದು ಇದೊಂದು ಮಾಡೋದಾದರೆ, ಒಂದು ಫಂಕ್ಷನ್ ಮಾಡೋದಾದರೆ ನೋಡಿ, ಇಲ್ಲಿ ಬಾಗೂರು ಬೀಡ ತಿನ್ನು ಅನ್ನೋದು ಕೂಡ ಒಂದು ಸಿಟಿ ಲೆವೆಲಲ್ಲಿ ಏನಿರುತ್ತೆ ಒಂದು ಬೀಡ ಅಂಗಡಿ, ಅದೇ ರೀತಿಯಾಗಿ ಒಂದು ಬೀಡ ಅಂಗಡಿ ಮಾಡಿದ್ದಾರೆ. ಬನ್ನಿ ಅವರು ನಮ್ಮ ಸ್ನೇಹಿತರನ್ನ ಮಾತಾಡ್ಸೋಣ. ಏನು ಸರ್ ನಿಮ್ಮ ಹೆಸರು? ಹಾಂ, ಏನು ಹೆಸರು? ಹರೀಶ್. ಏನಿದು ಒಂದು ಇದು ಕುಂದೂರು ಮಠದಲ್ಲಿ ಸುಮಾರು 30 ವರ್ಷಗಳಿಂದ ಯಾವುದು ಇಲ್ಲಿ ಕಂಡು ಬಂದಿರಲ್ಲ ಒಂದು ಬೀಡ ಸ್ಟಾಲು. ಏನಾಗಿದೆ ಅಂದ್ರೆ ಒಂದು ಬೇಡಿಕೆ ಇತ್ತು, ಯಾರು ಕೂಡ ಇಲ್ಲಿ ಒಂದು ಮಾಡಿರ್ಲಿಲ್ಲ ಬೀಡನ, ತುಂಬಾ ಬೇಡಿಕೆ ಇತ್ತು. ಆ ಒಂದು ನಿಟ್ಟಿನಲ್ಲಿ ಒಂದು ಬೀಡ ಅಂಗಡಿಯನ್ನು ಸ್ಟಾರ್ಟ್ ಮಾಡಿದೀನಿ. ಆಮೇಲೆ ಏನಂದ್ರೆ ಸ್ಪೆಷಲ್ ಬೀಡ ಸಿಗುತ್ತೆ, ಚಾಕ್ಲೇಟ್ ಬೀಡ ಸಿಗುತ್ತೆ, ಮತ್ತೆ ಕೋಲ್ಡ್ ಬೀಡ ಸಿಗುತ್ತೆ, ಜರ್ದಾ ಇತ್ಯಾದಿ ವೆರೈಟಿ ಒಂದು ಮಾಡೋಣ ಅಂತ ಹೇಳಿ. ಈಗ ಏನಾರು ಜನರ ಅಪೇಕ್ಷೆ ಮೇರೆಗೆ ಇಲ್ಲಿ ಚೌಟ್ರಿ ಮತ್ತೊಂದು ಏನಾರು ಒಂದು ಫಂಕ್ಷನ್ ಮಾಡಿದಾಗ ಅವ್ರಿಗೆ ಹೋಲ್ಸೇಲ್ ಎಲ್ಲ ಕೊಡ್ತೀರಾ? ಹೋಲ್ಸೇಲ್ ಇದೆ, ನಮ್ಮದೇ ಚೌಟ್ರಿ ಇದೆ ನೋಡಿ. 4,000 ಡಿಸ್ಕೌಂಟ್ ಇಂದ 20,000 ಇದೆ. ವೆರೈಟಿ ಇದೆ. ಏನೇನು ಚೌಟ್ರಿ ಏನೇನು ಫೆಸಿಲಿಟಿ ಇದೆ? ನೀರು ಕೊಡ್ತೀವಿ, ಪಾತ್ರೆ ಇರುತ್ತೆ, ಟೇಬಲ್ ಚೇರ್ ಇರುತ್ತೆ, ಎಲ್ಲ ಹೊಸದೇನೆ. ಟೇಬಲ್ ಕ್ಲಾತ್ ಇರುತ್ತೆ, ವಿತ್ ಡೆಕೋರೇಷನ್ ಹಾಲ್ ಇದೆ. ಓನು ಬಟರ್ ಸರ್ವಿಸ್ ಕೊಡ್ತೀವಿ. ಲೇಡಿ ಸರ್ವಿಸ್ ಇರುತ್ತೆ. ವಾಟರ್ ಬಾಟಲ್ 1/2 ಲೀಟರ್, 1 ಲೀಟರ್, 2 ಲೀಟರ್, 20 ಲೀಟರ್ ವರ್ಗು ವಾಟರ್ ಸಪ್ಲೈ ಇರುತ್ತೆ. ನೀವು ಯಾವ ತರ ಬೇಕಾ ತರ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ. ತುಂಬಾ ಸಬ್ಸಿಡೆಂಟ್ ಆಗಿದೆ, ಯಾವುದೇ ತರದ ಇದಾಗಿಲ್ಲ, ಗಲೀಜಿಲ್ಲ, ಮತ್ತೊಂದಿಲ್ಲ. ಸಬ್ಸಿಡೆಂಟ್ ಆಗಿ ತುಂಬಾ ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಎಲ್ಲ ರೀತಿಯಾಗಿ ಒಂದೇ ಜಾಗದಲ್ಲಿ ಸ್ಪೆಷಾಲಿಟಿ ಸಿಗೋದು ನೋಡಿ. ನೋಡಿ ಅವ್ರ ಚೌಟ್ರಿ ಕೂಡ ನೋಡಿ, ಮಳೆಯಮ್ಮ ಕನ್ವೆನ್ಷನ್ ಹಾಲ್ ಅಂತ ಒಂದು ಡೆಕೋರೇಷನ್ ಚೌಟ್ರಿ ಕೂಡ ಸಪ್ರೇಟ್ ಆಗಿದೆ. ಮತ್ತು ಊಟದ ಹಾಲು ಸಪ್ರೇಟ್ ಕೂಡ ಇದೆ ಅವ್ರದೇನೆ. ಆ ವಾಟರಿಂದ ಹಿಡಿದು ಎಲ್ಲ ರೀತಿಯಾಗಿ ಸ್ಪೆಷಾಲಿಟಿ ಮತ್ತು ನೀವೇನು ತಗೊಳ್ದೇನೆ ಒಂದು ಫೋನ್ ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲ ರೀತಿಯಾಗಿ ಸ್ಪೆಷಾಲಿಟಿಯನ್ನು ಇವರು ನಮ್ಮ ಸ್ನೇಹಿತರು ಮಾಡಿಕೊಡ್ತಾರೆ. ನಿಮ್ಮ ನಂಬರ್ ಹೇಳಿ ಕಾಂಟ್ಯಾಕ್ಟ್ ಮಾಡೋರಿಗೆ. 9535222251. ಮತ್ತೊಂದ್ಸರಿ ಹೇಳ್ತೀನಿ ನೋಡಿ, 9535222251. ಈಗ ಏನು ಇಲ್ದವ್ರು ಸಿಟಿಯಿಂದ ನಾವು ಬರ್ತಾ ಇದೀವಿ ಸರ್ ಅಂತ ನಿಮಗೆ ಕಾಲ್ ಮಾಡಿ ಹೇಳಿದ್ರೆ ಸಾಕು, ಎಲ್ಲ ವ್ಯವಸ್ಥೆ ಇರುತ್ತೆ, ಗ್ಯಾಸ್ ಸಮೇತ ವ್ಯವಸ್ಥೆ ಇರುತ್ತೆ. ನೋಡಿ ಸ್ನೇಹಿತರೆ, ಇದನ್ನ ಯಾರೇ ಒಂದು ನೀವು ಪಾತ್ರೆ ತರಬೇಕು, ಮತ್ತೊಂದು ತರಬೇಕು ಅಂತ, ಈಗ ಏನೋ ಒಂದು ಬೆಂಗಳೂರು ಕಡೆ ಆಗಿರ್ಬೋದು, ಮತ್ತೊಂದು ಜಿಲ್ಲೆಯಲ್ಲಿ ಆಗಿರ್ಬೋದು, ನಾವು ಅಲ್ಲಿ ಓದಿಡಿಕೆ ಏನು ಸಿಗಲ್ಲ ಅಂತ ಏನು ತಿಳ್ಕೊಬೇಡಿ. ಇವ್ರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ಒಂದು ವಾರಕ್ಕೆ ಮುಂಚೆ ಬಿಫೋರ್ ಮಾಡಿದ್ರೆ ಅವ್ರಿಗೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಎಲ್ಲ ರೀತಿಯಾಗಿ ಸ್ಪೆಷಾಲಿಟಿ ಮಾಡ್ಕೊಡ್ತಾರೆ, ಎಲ್ಲ ಮಾಡ್ಕೊಡ್ತಾರೆ. ದಯಮಾಡಿ ಇದನ್ನ ವಿಡಿಯೋ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದನ್ನ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ. ಈಗ ಇದೇ ರೀತಿಯಾಗಿ ಇವರು ಕೂಡ ಈಗ ಒಂದು ಬೀಡ ಸ್ಟಾಲ್ ಹೊಸದಾಗಿ ಈಗ ಒಂದು ನಿನ್ನೆ ಓಪನ್ ಮಾಡಿದ್ದಾರೆ. ಬಾಗೂರು ಬೀಡ ತಿನ್ನು ಅಂತ ಭಾಳ ಬೀಡ ಒಂದು ಮಾಡಿಕೊಟ್ರು, ಭಾಳ ಸೂಪರ್ ಆಗಿತ್ತು. ಈ ಮಟ್ಟದಲ್ಲೂ ಕೂಡ ಈ ಒಂದು ಇದರಲ್ಲಿ ಸಿಗುತ್ತೆ ಅನ್ನೋದು ಗ್ರೇಟು. ಇದೇ ರೀತಿಯಾಗಿ ನಡ್ಕೊಂಡು ಹೋಗಲಿ ಸ್ನೇಹಿತರೆ, ಎಲ್ಲರೂ ಕೂಡ ಶೇರ್ ಮಾಡಿ ವಿಡಿಯೋವನ್ನು. ಹಾಗೆ ನೋಡಿ, ಮತ್ತೊಂದು ಸತಿ ತೋರಿಸ್ತೀನಿ. ಇದು ನೋಡಿ, ಮಳೆಯಮ್ಮ ಕನ್ವೆನ್ಷನ್ ಹಾಲು ಒಂದು ಇದಿದೆ, ಡೆಕೋರೇಷನ್ ಹಾಲು ಇದೆ, ಒಂದು ಊಟದ ಹಾಲು ಇದೆ. ಮತ್ತು ದೇವಸ್ಥಾನ ಆಪೋಸಿಟ್ ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಪೂಜೆ ಮಾಡಿಸ್ಕೊಂಡು ಮತ್ತೆ ಇಲ್ಲೇ ಎದುರುಗಡೆನೇ ಹೋದರೆ ಊಟದ ಹಾಲು ಮತ್ತೊಂದು ಎಲ್ಲ ಕೂಡ ಎಲ್ಲ ರೀತಿಯಾಗಿ ಸ್ಪೆಷಾಲಿಟಿ ಇದೆ. ವಾಟ್ರ್ ಇದೆ, ಗಾಡಿ ಪಾರ್ಕಿಂಗ್ ಇದೆ, ಸುಮಾರು ಕಡೆ ಇದೆ, ಎಲ್ಲ ಇದು ರೀತಿ ಇದೆ. ಇದನ್ನು ಎಲ್ಲ ಕೂಡ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅನ್ನೋದನ್ನು ಈ ಮುಖಾಂತರ ಹೇಳ್ತಿದ್ದೇನೆ.